ಶಿರಸಿಯಲ್ಲಿ 5 ಕೋಟಿ ಮೌಲ್ಯದ ನಿಷೇಧಿತ ಅಂಬರ್ ಗ್ರೀಸ್ ವಶಕ್ಕೆ ಪಡೆದು ಓರ್ವ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಶಿರಸಿಯಲ್ಲಿ ತಂದು ಮಾರಾಟಕ್ಕೆ ಯತ್ನ ನಡೀತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದಂತಹ ಪೊಲೀಸರು ದಾಳಿ ನಡೆಸಿ ಬೆಳಗಾವಿಯ ಸಂತೋಷ್ ಕಾಮತ್ ಹಾಗೂ ಶಿರಸಿಯ ರಾಜೇಶ್ ಪೂಜಾರಿ ಎಂಬಾತನನ್ನ ಬಂಧಿಸಿದ್ದಾರೆ. ಇನ್ನು ಅಂಬರ್ ಗ್ರೀಸ್ ಪದಾರ್ಥಕ್ಕೆ ವಿದೇಶಗಳಲ್ಲಿ ಅಪಾರ ಬೇಡಿಕೆ ಇದ್ದು ಸುಗಂಧ ದ್ರವ್ಯ, ಲೈಂಗಿಕ ಶಕ್ತಿ ವೃದ್ಧಿಸುವ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಿಕೊಳ್ಳಲಾಗುತ್ತೆ. ಕಲ್ಲಿನಾಕಾರದಲ್ಲಿರುವ ಹೊಳೆಯುವ ಈ ಪದಾರ್ಥವು 1 ಕೆಜಿ 1 ಕೋಟಿ ಬೆಲೆ ಬಾಳುತ್ತೆ. ಅಂಬರ್ ಗ್ರೀಸ್ಗಾಗಿ ತಿಮಿಂಗಲಗಳನ್ನ ಕೊಲ್ಲಲಾಗ್ತಾ ಇರುವ ಕಾರಣಕ್ಕೆ ಅನೇಕ ದೇಶಗಳಲ್ಲಿ ಈ ಪದಾರ್ಥವನ್ನ ಕೊಳ್ಳೋದು, ಮಾರಾಟ ಮಾಡೋದು ನಿಷೇಧ. ಅವುಗಳ ತೈಲ, ಬೆನ್ನು ಮೂಳೆ ಹಾಗೂ ಅಂಬರ್ ಗ್ರೀಸ್ಗಾಗಿ ಸಾವಿರಾರು ತಿಮಿಂಗಲಗಳನ್ನ ಹತ್ಯೆ ಮಾಡಲಾಗಿದೆ. ಹೀಗಾಗಿ ಹಲವು ದೇಶಗಳಲ್ಲಿ ತಿಮಿಂಗಲಗಳನ್ನ ಕೊಲ್ಲೋದು ಹಾಗೂ ಅಂಬರ್ ಗ್ರೀಸ್ ಮಾರಾಟ ಮಾಡೋದನ್ನ ನಿಷೇಧ ಮಾಡಲಾಗಿದೆ.